ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ಮುನಿಸಿಕೊಂಡವರನ್ನು ಒಲಿಸ್ಕೊಳ್ಳೋದು ತೀರಾ ಸುಲಭ. ಆ ಗುಟ್ಟು ಹೇಗೆನಾ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದು ಉದರದ ಮೂಲಕ, ಅಂದರೆ ಹೊಟ್ಟೆ ಗಟ್ಟಿಯಾಗಿದ್ರೆ ಖಂಡಿತವಾಗ್ಲೂ ಯಾರನ್ನೇ ಕೂಡ ಮುನಿಸಿಕೊಂಡವಂಥವ್ರನ್ನ ಉಳಿಸ್ಕೊಳ್ಬೋದು. ಆದರೆ ಪ್ರತಿನಿತ್ಯ ಮಾಡಿದಂಥ ಅಡುಗೆ ಅದನ್ನೇ ತಯಾರಿಸಿಕೊಟ್ರೆ ಖಂಡಿತವಾಗ್ಲೂ ಇಲ್ಲ, ಸಾಧ್ಯ ಇಲ್ಲ. ಡಿಫ್ರೆಂಟ್ ಆಗಿರುವಂಥ ರೆಸಿಪೀಸ್ ಬೇಕು. ಯಾವುದೆಲ್ಲ ರೆಸಿಪೀಸ್ ಇದೆಲ್ಲ ಉತ್ತರ ಈ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಕೊಡ್ತೇವೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ಈ ಎಲ್ಲ ಯಾವುದೆಲ್ಲ ಗುಟ್ಟಿನ ರೆಸಿಪೀಸ್ ಕಲಿಬೇಕು ಅಂತ ಹೇಳಿದರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಸುಜಯ ಹೇಮಚಂದ್ರ ಅವರು ಸೀಕ್ರೆಟ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದಾರೆ. ಯಾವ ರೆಸಿಪಿ ಅವ್ರನ್ನೇ ಕೇಳಬೇಕು. ಮೊಟ್ಟ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹೇಗಿದ್ದೀರಿ? ಲಾಂಗ್ ಬ್ಯಾಕ್ ತುಂಬ ಟೈಮ್ ಆದ ನಂತರ ಈಗ ಬಂದಿದ್ದೀರಿ. ಸೊ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಏನಾದರೂ ಡಿಫ್ರೆಂಟಾಗಿ ನೀವೇ ಕಂಡುಹಿಡ್ದಿದ್ದೀರಾ ಹೊಸ ರೆಸಿಪೀಸ್? ಇಷ್ಟೊಂದು ಟೈಮ್ ಆಯಿತು, ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀರಿ? ನಾನು ಬಟರ್ ಪನ್ನೀರ್ ಮಸಾಲ ಹೇಳ್ಕೊಡ್ತಿದ್ದೇನೆ. ಬಟರ್ ಪನ್ನೀರ್ ಮಸಾಲ, ಪನ್ನೀರ್ ಬಟರ್ ಮಸಾಲ ನೋಡಿ, ಇದೇ ಈ ಥರನೇ ಸ್ವಲ್ಪ ಹಾಗೆ ಮಂಗ ಮಾಡಿ ಹೇಳ್ಕೊಡ್ಬೇಕಷ್ಟೇ. ಸೊ ಮನೆಯಲ್ಲೂ ಅಷ್ಟೇ ಮಾಡಿ ಕೊಡುವಾಗ ಸ್ವಲ್ಪ ಡಿಫ್ರೆಂಟ್ ಆಗಿ. ಫಟಾಫಟ್ ಪನ್ನೀರ್ ಮಸಾಲ, ಬಟರ್ ಮಸಾಲ, ಬಟರ್ ಪನ್ನೀರ್ ಮಸಾಲ ನೀವು ಹೇಳಿದ್ದೆ ಸರಿ. ಓಕೆ, ಸರಿ. ಹಾಗಾದ್ರೆ ಸೊ ಬಟರ್ ಪನ್ನೀರ್ ಮಸಾಲ ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು? ಮೊದಲಿಗೊಂದು ನಾನ್ ಸ್ಟಿಕ್ ಬೇಕಿತ್ತು. ಶೋರ್. ಸೊ ನಾನ್ ಸ್ಟಿಕ್ದೇ ಬೇಕಲ್ಲ? ಸೊ ಗ್ಯಾಸ್ ಆನ್ ಮಾಡಬೇಕಾ? ಮಾಡಿ. ಆಯಿಲ್ ಹಾಕ್ಬೇಕಾ? 2 ಸ್ಪೂನ್ ಆಯಿಲ್ ಹಾಕುವ. ನೀರುಳ್ಳಿ ಫ್ರೈ ಮಾಡಲಿಕ್ಕೆ ಉಂಟು. ಸರಿ. ಸೊ ನಿಮ್ಗೆ ಗೊತ್ತೇ ಇದೆ, ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಅಂತ ಹೇಳಿದರೆ ಮರ್ತೋಗಿದ್ರೆ ಹೇಳ್ತೀನಿ. ಸೊ ಇದು ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಆ್ಯಂಡ್ ವಿಟಮಿನ್ ಎ ಡಿ ಇ ಎನ್ರಿಚ್ಡ್ ಆಯಿಲ್. ಹಾಗಾಗಿ ಯಾವುದೇ ವಯಸ್ಸಿನವ್ರಿಗೂ ನೀವು ಹಾಗೆ ಕೊಟ್ಟರು ಕೂಡ ಇದು ಕೊಲೆಸ್ಟ್ರಾಲ್ ಫ್ರೀ ಆಗಿದೆ. ಟೆನ್ಷನ್ ಫ್ರೀ ಆಗಿ ಚಿಕ್ಕ ಮಕ್ಳಿಗೂ ಕೊಡ್ಬೋದು, ನಾವು ಸೇವಿಸ್ಬೋದು, ಹಾಗೆಯೇ ಏಜ್ನವ್ರಿಗೂ ಕೂಡ ಕೊಡ್ಬೋದು. ಸಾಕು ಆಯಿಲ್ ಬೇಕು, ಆರಾಮ್ಸೆ ಧಾರಾಳವಾಗಿ ಹಾಕ್ಕೊಳ್ಬೋದು. ಸೊ ಇದು ಸೀಕ್ರೆಟ್ ರೆಸಿಪಿ ಅಂತ ಹೇಳಿದ್ರಿ. ಸೊ ಮನೆಯಲ್ಲಿ ಯಾರಿಗೆಲ್ಲ ಸಿಟ್ಟು ಬಂದಾಗ ಇದನ್ನು ಟ್ರೈ ಮಾಡ್ತೀರಿ? ಯಾರಿಗೆ ಸಿಟ್ಟು ಬಂದಾಗ? ಮಗಳಿಗೆ ಸ್ವಲ್ಪ. ಮಗಳಿಗೆನಾ? ನಾನು ಅನ್ಕೊಂಡೆ ನೀವು ನಾಚ್ಕೊಳ್ತಾ ಇರುವಾಗ ಹಸ್ಬೆಂಡ್ಗೋ ಏನೋ ಅಂತ. ಸ್ವಲ್ಪ ಯಾವಾಗಲೂ ಸೇಮ್ ಮಾಡಿದ್ರೆ ಇರ್ಸು ಮುರ್ಸು. ಅದು ವರ್ಕ್ ಫ್ರಮ್ ಹೋಮ್ ಮಾಡಿ ಸ್ವಲ್ಪ ಟೆನ್ಷನ್ ಅಲ್ಲಿ ಇರ್ತಲ್ಲ, ಹಾಗೆ ಆವಾಗ ಸ್ವಲ್ಪ ಅಲ್ಲೇ ಕೂಲ್ ಮಾಡ್ಬೇಕಂದ್ರೆ ಈ ತರದೆಲ್ಲ ವೆರೈಟಿ ಪನ್ನೀರ್ ಬೇಕು. ಎಣ್ಣೆ ಕಾಯ್ತಾ ಮೊದಲಿಗೆ ನೀರುಳ್ಳಿ ಹಾಕುವ. ಸರಿ. ಸ್ವಲ್ಪ ಕಾಯಿಲೆ ಕೆಂಪಗಾಗುವಷ್ಟು. ಸೊ ಇದು ನಿಮ್ಮ ಮಗಳ ಫೇವ್ರೆಟ್ ಡಿಶ್ ಅಂತ ಹೇಳಿದ್ರಿ.
ಸೊ ಬಾಕಿ ಮನೆಯಲ್ಲಿ ಒಬ್ರೊಬ್ರಿಗೂ ಕೂಡ ಏನಾದ್ರೂ ಈ ತರನೇ ಇರುಸು ಮುರುಸು ಏನಾದ್ರೂ ಅನ್ಸಿದ್ರೆ ಯಾವ ರೀತಿಯಾದಂಥದ್ದು ಚಾಯ್ಸ್ ಇಲ್ಲ, ಯಾವ್ದು ಮಾಡಿದ್ರು ಸೊ ನೀವೇ ಹೋಮ್ ಮಿನಿಸ್ಟರ್, ನೀವ್ ಹೇಳಿದ್ದೆ ಸರಿ ಅಲ್ಲ ಅಲ್ಲಿ. ಯಾವ್ದು ಮಾಡಿದ್ರು ಒಳ್ಳೇದು. ಅದು ಮಗಳಿದ್ದು ಸ್ವಲ್ಪ ಕೆಲವದಲ್ಲಿ ಚಾಯ್ಸ್ ಉಂಟು, ಸೇಮ್ ಇರಬಾರ್ದು. ನಮ್ಮ ತರ ಮುಂಚಿದ್ದೆಲ್ಲ ಕಡ್ದು ಮಾಡೋದೆಲ್ಲ ಅವಳಿಗೆ ತೆಂಗಿನಕಾಯಿ ಅದೆಲ್ಲ ಹಾಕಿ ಇಷ್ಟ ಇಲ್ಲ. ಟ್ರೆಡಿಷನಲ್ ಅಡುಗೆ ಇಷ್ಟ ಅನ್ಸಲ್ಲ. ಇದು ಸ್ವಲ್ಪ ಕೆಂಪಗಾಯ್ತು. ಇದಕ್ಕೆ ನಾಲ್ಕೊಂದು ಉದ್ದ ಮೆಣಸು ಹಾಕುವ. ಸೊ ಇದು ರುಬ್ಲಿಕ್ಕಲ್ವಾ? ಸ್ವಲ್ಪ ರುಬ್ಲಿಕ್ಕೆ ಅಂತ ಅಂದ್ರೆ ಪನೀರ್ ಮಾಡ್ತೀನಿ, ಆದ್ರೆ ನನ್ನ ಸ್ಟೈಲಲ್ಲಿ ರುಬ್ಬಿದ್ದೇ ಮಾಡ್ಕೊಡೋದು. ಪಟಾಪಟಿ. ಇದೊಂದು ಸ್ವಲ್ಪ ಹೊತ್ತಾಗ್ತದೆ ಕಾಯಿಸಲಿಕ್ಕೆ. ಈರುಳ್ಳಿ, ಮೆಣಸು ಮತ್ತೆ ಟೊಮೆಟೊ ಹಾಕ್ಲಿಕ್ಕೆ ಉಂಟು ಅಷ್ಟೇ. ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕುವ. 2 ನೀರುಳ್ಳಿಗೆ 2 ಟೊಮೆಟೊ, ಒಂದು 6-7 ಕ್ಯಾಶ್ಯೂ ನಟ್ ಹಾಕುವ, ಗೇರು ಬೀಜ, ಸ್ವಲ್ಪ ಉಪ್ಪು ಬೇಗ ಸ್ಮ್ಯಾಶ್ ಆಗ್ತದೆ. ಸೊ ಎಲ್ರದ್ದು ಕೇಳಿದೆ, ಅವ್ರಿಗೆ ಅದಿಷ್ಟ ಇದಿಷ್ಟ ಅಂತ ಎಲ್ಲ ಹೇಳಿದ್ರಿ. ನಿಮ್ಗೆ ಇಫ್ ಸಪೋಸ್ ಹೋಮ್ ಮಿನಿಸ್ಟರ್ಗೆ ಏನಾದರೂ ಸಿಟ್ಟು ಬಂತು ಅಂತ ಅನ್ಕೊಳ್ಳಿ, ಆವಾಗ ಯಾರೆಲ್ಲ ಏನೆಲ್ಲ ಇದು ಟ್ರೈ ಮಾಡ್ತಾರೆ? ನಿಮಗೆ ಅಡುಗೆ ಮಾಡಿ ಬಡಿಸ್ತಾರ ಅಥವಾ ಯಾವ ರೀತಿಯಾಗಿ ನಿಮ್ಮನ್ನ ಕನ್ವಿನ್ಸ್ ಮಾಡ್ತಾರೆ? ಮನೆಯಲ್ಲಿ ನಾವೇ ಮಾಡ್ಬೇಕಲ್ಲ, ಏನ್ ಮಾಡೋದು ಅಲ್ವಾ? ಸಿಟ್ಟು ಬಂದ್ರು ಮಾಡ್ಬೇಕು, ಖುಷಿಯಲ್ಲಿ ಇದ್ರು ಕೂಡ ಮಾಡ್ಬೇಕು. ಸಿಟ್ಟು ಬಂದ್ರೆ ಒಂದು ಐಟಮ್ ಕಮ್ಮಿ ಇರಬಾರ್ದು, ಖುಷಿ ಆದ್ರೆ ಅವತ್ತು ಯಾರಿಗೆಲ್ಲ ಅವ್ರಿಗೆಲ್ಲ ಇಷ್ಟ ಇರಲ್ಲ ಅದನ್ನ ಮಾಡ್ಬಾರ್ಸೋದು. ರಿವೆಂಜ್. ಟೊಮೆಟೊ ಎಲ್ಲ ಫ್ರೈ ಆಗಿದೆ. ಈಗ ತಣ್ಣಗಾದ ನಂತರ ಇದನ್ನು ಆಫ್ ಮಾಡುದಾ? ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಬೇಕು. ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೇವಿ ಮಾಡಿ. ತಣ್ಣಗಾಗ. ಪನ್ನೀರ್ ಹಾಗೆ ಇಟ್ಕೊಂಡಿದ್ದೀರಿ, ಪನ್ನೀರನ್ನ ಹಾಗೆ ಹಾಕೊಳ್ಳೋದಾ ನಾವು ಅಥವಾ ಅದನ್ನು ಫ್ರೈ ಮಾಡ್ಕೊಳ್ಬೇಕು? ಹಾಗೆ ಡ್ರೈ. ಕೆಲವರಂದ್ರೆ ಫ್ರೈ ಮಾಡಿ ಹಾಕ್ತಾರೆ, ಸೊ ಹಾಗಾಗಿ ಅದು ಪ್ರೋಸೆಸ್ ಇರುತ್ತೆ. ಸ್ವಲ್ಪ ಕಡಕ್ ಗಟ್ಟಿ ಆಗುತ್ತೆ. ಇದು ಸ್ವಲ್ಪ ತಣ್ಣಗಾಗಬೇಕು. ಓಕೆ, ಸ್ವಲ್ಪ ತಣ್ಣಗಾಗಲಿ. ಸೊ ಇದು ಮಗಳ ಫೇವ್ರೆಟ್ ಅಂತ ಹೇಳಿದ್ರಿ. ಸೊ ಮಗಳಿಗೆ ಬೇರೆ ಏನೆಲ್ಲ ಫೇವ್ರೆಟ್ಸ್ ಇದೆ? ಮಗಳಿಗೆ ಮಾತ್ರನಾ ಅಥವಾ ಬೇರೆ ಇನ್ಯಾರಾದರೂ? ಮಗಳು ಮತ್ತೆ ಹಸ್ಬೆಂಡ್ ಮಾಡಿ ಕೊಟ್ಟರೆ ಏನು ಮಾಡಿಕೊಟ್ರು ತಿಂತಾರೆ. ಮಾತಾಡ್ತಾ ಮಾತಾಡ್ತಾ ಇದು ಕೂಡ ತಣ್ಣಗಾಯ್ತು. ಮಿಕ್ಸಿ ಜಾರಿಗೆ ಹಾಕುವ. ಎಸ್. ತಗೋ. ನೀರು ಹಾಕಬೇಕಾ? ಬೇಡ, ನೀರು ಬೇಡ. ನೀರು ಹಾಕ್ತದೆ. ಫೈನ್ ಪೇಸ್ಟ್ ಅಲ್ಲ ಮಸಾಲ. ಒಳ್ಳೆ ಅಂದರೆ ಕ್ರೀಮಿ ಟೆಕ್ಸ್ಚರ್ ಬಂದ್ಬಿಡುತ್ತೆ. ಅಂದರೆ ಇದು ಕೂಡ ಹಾಕಿದಿರಲ್ಲ, ಕ್ಯಾಶ್ಯೂ, ಆನಿಯನ್, ಟೊಮ್ಯಾಟೊ ಹಾಕಿದ ಕೂಡಲೇ ಅದೊಂಥರ ಟೆಕ್ಸ್ಚರೇ ಕ್ರೀಮಿ. ಸೊ ನೆಕ್ಸ್ಟ್ ಇನ್ನು ಒಂದು ಬಾಣಲೆ ಬೇಕು. ಓಕೆ, ಇದೇ ಸಾಕಾಗುತ್ತಾ ಬೇರೆ? ಇದೇ ಸಾಕು. ಓಕೆ. ಆಯಿಲ್ ಹಾಕ್ಬೇಕಾ? 1 ಸ್ಪೂನ್ ಸಾಕು ಆಯಿಲ್. ಮತ್ತು ನಾವು ಸ್ವಲ್ಪ ಬಟರ್ ಹಾಕುವ. ಓಕೆ, ಎಸ್. ಬಟರ್ ಹಾಗೆ ನಾವು ಅಂದರೆ ಬೆಣ್ಣೆಯನ್ನು ಹಾಗೆ ಹಾಕಿದರೆ ಬೇಗ ಸುಟ್ಟೋಗುವ ಚಾನ್ಸಸ್ ಜಾಸ್ತಿ. ಬೆಣ್ಣೆ ಸ್ವಲ್ಪ ಮೆಣಸಿನ ಹುಳಿ, ಖಾರ ಬೇಕಿದ್ರೆ ಸ್ವಲ್ಪ ಮೆಣಸಿನ ಹುಳಿ ಹಾಕಿ ಈಗಲೇ ಡೈರೆಕ್ಟ್ ಇದಕ್ಕೆ ಒಗ್ಗರಣೆಗೆನೆ.
ಇಲ್ಲದ್ರೆ ಕಲರ್ ಬೇಕಿದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಬೋದು, ರೆಡ್ ಕಲರ್ ಬರ್ತದೆ. ಸೊ ಇದರಲ್ಲಿ ಕಲರ್ ಕೂಡ ಇದೆ. ನಮ್ಮ ಅರುಣಾ ಮಸಾಲದಲ್ಲಿ ನಿಮ್ಗೆ ಆ ಫ್ಲೇವರ್ ಟೇಸ್ಟ್ ಯಾಕೆಂದ್ರೆ ಮತ್ತೆ ಎಕ್ಸ್ಟ್ರಾ ಆಡೆಡ್ ಕಲರ್ಸ್ ಇಲ್ಲ, ಇದು ಪ್ಯೂರ್ ನ್ಯಾಚುರಲ್. ಸೊ ಇದು ಬ್ಯಾಡಗಿ ಮೆಣಸನ್ನ ಹಾಗೆ ಕುಟ್ಟಿ ಪುಡಿ ಮಾಡಿರುವಂತದ್ದು. ಸ್ವಲ್ಪ ಖಾರ ಬೇಕಾಗ್ತದೆ, ಹಾಕ್ಬೇಕಾ? ಸಾಕು ಸಾಕು. ಇದು ಜಾಸ್ತಿ ಕಾಯ್ಲಿಕ್ಕೆ ಬಿಡಬಾರ್ದು, ಮೆಣಸನ್ನು ಕಟ್ ಹೋಗ್ತದೆ. ಸರಿ, ಈಗ ನಾವು ಮಿಕ್ಸ್ ಮಾಡಿದ ಮಸಾಲವನ್ನು ಕಲರ್ ಅಂತೂ ಸೂಪರ್ ಆಗಿ ಬಂದಿದೆ. ಇದು ನೋಡ್ತಾ ಇರುವಾಗಲೇ ಅದು ರೆಡ್ ಕ್ರೀಮಿ ವೆಲ್ವೆಟಿ ಒಂಥರ ಟೆಕ್ಸ್ಚರ್. ಆಹಾ, ಖುಷಿ ಅನ್ಸುತ್ತೆ. ಮಗಳು ಸುಮ್ಮನೆ ಅಲ್ಲ ಹೇಳೋದು. ಮಕ್ಕಳಿಗೆಲ್ಲ ಅನ್ನ ಎಲ್ಲ ಸ್ವಲ್ಪ ದೂರ ಅಲ್ಲ, ಚಪಾತಿ ಮಾಡಿ ನಾನ್ ಮಾಡಿ ಪನ್ನೀರ್ ಅಂಥದ್ದೆಲ್ಲ ರೋಟಿ ಇಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕಿ. ನಮ್ಮ ಭಾರತದ ಫುಡ್ ಸಿಸ್ಟಮೇ ಹಾಗೆ, ಒಂದೊಂದು ಪ್ರದೇಶಕ್ಕೆ ಹೋದರೂ ಕೂಡ ಅಲ್ಲಿದೇ ಒಂದು ಟೇಸ್ಟ್. ಇದು ಪನ್ನೀರ್ ಬಟರ್ ಮಸಾಲ ಇದೆಲ್ಲ ಪಂಜಾಬಿ ಡಿಶಸ್, ಆದರೆ ಇಡೀ ಭಾರತದಲ್ಲಿ ಎಲ್ಲೇ ಹೋಗಲಿ ಎಲ್ಲರೂ ಕೂಡ ಇದರ ಫೇವ್ರೆಟ್ ಇರುತ್ತೆ. ಇದು ಹೋಟೆಲಿಗೆ ಹೋದ್ರೆ ಫಸ್ಟ್ ಯಾವುದು ಪನ್ನೀರ್ ಬಟರ್ ಮಸಾಲ ಫಸ್ಟ್ ಆಪ್ಷನ್ ಅದೇ ಇರುತ್ತೆ. ಸೊ ಇದು ಇನ್ನು ಹಾಗೆ ಕುದಿಬೇಕಾ? ಮಸಾಲೆ ಕುದಿ ಬಂದ ನಂತರವೇ ನೆಕ್ಸ್ಟ್ ಇದು ಒಳ್ಳೆ ಕುದಿ ಬರ್ತಾ ಇದೆ. ಈಗ ಸ್ವಲ್ಪ 1 ಸ್ಪೂನ್ ಗರಂ ಮಸಾಲ ಹಾಕುವ ಇದಕ್ಕೆ. ಸೊ ನೀವು ಯಾವುದೇ ಮಸಾಲ ಕೇಳಿ ನಮ್ಮ ಹತ್ರ ರೆಡಿ. ಯಾಕೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಅವೈಲಬಲ್ ಈ ನಮ್ಮ ಅರುಣಾ ಮಸಾಲ. ಸೊ ಹಾಗೆ ಅಲ್ಲ, 40 ವರ್ಷಗಳ ಇತಿಹಾಸ ಸುಮ್ಮನೆ ಬರೋದಿಲ್ಲ. ಸೊ ಎಲ್ಲವೂ ಕೂಡ ಯಾವುದೇ ಮಸಾಲ ನೀವು ಹೇಳಿ, ಯು ನೇಮ್ ಇಟ್ ವಿ ಹ್ಯಾವ್ ಇಟ್ ಅಂದ ಹಾಗೆ. ಸೊ ಅರುಣಾ ಮಸಾಲದಲ್ಲಿ ಎಲ್ಲ ಮಸಾಲ ಕೂಡ ನಿಮಗೆ ಅವೈಲಬಲ್ ಇದೆ. ಈಗ 1 ಹಿಡಿ ಫುಲ್ ಕೊತ್ತಂಬರಿ ಸೊಪ್ಪು ಹಾಕು. ಮತ್ತೆ ಹಾಕಬೇಕು, ಈಗಲೇ ಹಾಕಿ. ಲಾಸ್ಟಿಗೆ ಹಾಕೋಗಿಲ್ಲ, ಈಗಲೇ ಫಸ್ಟ್ ಹಾಕೊಳ್ಬೇಕು. ಸ್ವಲ್ಪ ಯೂಶ್ವಲಿ ನಾವು ಏನೇ ಇದು ಕೊತ್ತಂಬರಿ ಸೊಪ್ಪು ಇದ್ರು ಎಲ್ಲ ರೆಡಿ ಆದ್ಮೇಲೆ ಮೇಲೆಯಿಂದ ಹಾಕೊಳ್ತೀವಿ. ಇದು ಇದರಲ್ಲಿ ಬೆಂತಾರೆ, ಅದರ ಸ್ಮೆಲ್ ಅದರ ಅರೋಮಾ ಸಿಗುತ್ತೆ. ಓ ನೈಸ್. ಸ್ವಲ್ಪ ಇದು ಇದಾಗಲಿ, ಕುದಿಬೇಕು. ಲಿಡ್ ಇಡಬೇಕಾ? 2 ಮಿನಿಟ್ಸ್ ಸ್ವಲ್ಪ. ಸೊ ನಿಮಗೆ ಕುಕ್ಕಿಂಗಲ್ಲಿ ತುಂಬ ಪೇಷನ್ಸ್ ಅನ್ಸುತ್ತಲ್ವಾ, ಸ್ಲೋ ಕುಕ್ಕಿಂಗ್ ಅಂತ. ನೋಡುವ, ನೀವು ಮಾಡ್ತಾ ಇರುವಾಗಲೇ ಗೊತ್ತಾಗುತ್ತೆ. ಸೊ ಕೆಲವರದ್ದು ಸ್ಲೋ ಕುಕ್ಕಿಂಗ್ ತುಂಬ ಟೇಸ್ಟ್. ಆ್ಯಕ್ಚುಲಿ ಹೇಳ್ತಾರೆ ಸ್ಲೋ ಕುಕ್ಕಿಂಗ್ ಇಸ್ ವೆರಿ ಟೇಸ್ಟಿ ಅಂತ. ಎಷ್ಟೇ ಇದು ಫಾಸ್ಟ್ ಫುಡ್ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳುವಂಥದ್ದು. ಸ್ಲೋ ಕುಕ್ಕಿಂಗ್ ಯಾವಾಗಲೂ ಅದರ ಅರೋಮಾ ಬಿಟ್ಕೊಳ್ಳುತ್ತೆ, ಟೇಸ್ಟ್ ಹಾಗೆ ನಿಧಾನಕ್ಕೆ ಬಂದರೆ ಅದರ ಟೇಸ್ಟೇ ಸೂಪರ್. ಮನೇಲಿ ಹೇಳ್ತಾರೆ ಕಿಚನಿಗೆ ಹೋದ್ರೆ ಎಷ್ಟು ಹೊತ್ತು, ನಾವಂದ್ರೆ ಅರ್ಧ ಗಂಟೆಗೆ ಮಾಡಿ ಅದೇ ಹೇಳಿದ್ದು. ಬಟ್ ಅದೇ ಇನ್ಸ್ಟೆಂಟ್ ಆಗೂ ಕೂಡ ಅಡುಗೆ ಮಾಡಬಹುದು, ಆದರೆ ಸ್ಲೋ ಕುಕ್ಕಿಂಗ್ ಅದರದೊಂದು ಟೇಸ್ಟೇ ಬೇರೆ. ಸ್ವಲ್ಪ ಮಿಕ್ಸ್ ಮಾಡುವೊಮ್ಮೆ. ಈಗ ಇದಕ್ಕೆ ಪನ್ನೀರ್ ಹಾಕುವ. ಪನ್ನೀರ್ ಹಾಕಿ ಸ್ವಲ್ಪ ಮುಚ್ಚಿಡ 2 ಮಿನಿಟ್ಸ್. ಇದು ಕೂಡ ಹಾಗೆ ಅದು ಅರೋಮಾ ಐ ಮೀನ್ ಆ ಟೇಸ್ಟ್ ಪೂರ್ತಿ ಇಟ್ಕೊಳ್ಬೇಕು. ಸ್ವಲ್ಪ 2 ಮಿನಿಟ್ಸ್ ಮುಚ್ಚಳ ಮುಚ್ಚಿ. ಬಟ್ ಇದೆಲ್ಲ ನೀವು ಮಾಡ್ತಾ ಇರುವಾಗ ಅನಿಸ್ತಾ ಇದೆ ಎಷ್ಟು ನಿಧಾನಕ್ಕೆ ಮಾಡ್ತಾ ಇದ್ರೆ, ಆದ್ರೆ ಬೇಗನೆ ರೆಡಿ ಆಯ್ತು. 10 ನಿಮಿಷದಲ್ಲಿ ರೆಡಿ ಆಯ್ತು. ಫಸ್ಟಿಗೆ ನೀರುಳ್ಳಿ ಟೊಮೆಟೊ ಅದು ಮೆಣಸು ಫ್ರೈ ಮಾಡೋದು ಅಷ್ಟೇ ಒಂದು ಕೆಲಸ. ಆಮೇಲೆಲ್ಲ ಫಟಾಫಟ್ ಆಗುತ್ತೆ. ತಣ್ಣಗಾದ ನಂತರ ಬೇಗ. ನೀವು ಕೈ ಆಡಿಸ್ತಾರೆ, ನಮ್ದೆಲ್ಲ ಹೀಗೆ ಮಾಡ್ತೀವಿ. ನೀವು ಎಷ್ಟು ಚೆನ್ನಾಗಿ ನಿಧಾನಕ್ಕೆ. ಜಾಸ್ತಿ ಮಾಡಿದ್ರೆ ಪನ್ನೀರೆಲ್ಲ ಹುಡಿ ಆಗ್ತದಲ್ಲ. ಓಕೆ. ಸೊ ಇದಂತೂ ಅರೋಮಾ ಈಗಲೇ ಒಳ್ಳೆದಾಗಿ ಬರ್ತಾ ಇದೆ. ಬೆಂದ್ರಂತೂ ಇದು ಎಲ್ಲ ರೆಡಿ ಆದ್ರಂತೂ ಸೂಪರ್ ಆಗಿರುತ್ತೆ. ಏನಾದರೂ ನಾನ್, ರೋಟಿ, ಪರಾಠ ಈ ಥರ ಎಲ್ಲ ಇದ್ರೆ ನಮ್ದು ನೀರು ದೋಸೆ ಕೂಡ ಒಳ್ಳೇದಾಗ್ತದೆ. ನೀರು ದೋಸೆಗೂ ಈಗ ಇದಕ್ಕೆ ಕ್ರೀಮ್, ಹಾಲಿದ್ದು ಕೆನೆ ಹಾಕುವ. ಹಾಲಿದ್ದು ಕೆನೆ ಹಾಕ್ಬಹುದು, ಇಲ್ಲದ್ರೆ ಕ್ರೀಮ್ ಹಾಕ್ಬಹುದು, ಇಲ್ಲಾದ್ರೆ ಕೋವಾ ಮತ್ತೆ ಹಾಲು ಕಡ್ದು ಕೂಡ ಹಾಕ್ಬಹುದು. ಅದು ಇನ್ನೂ ಕೂಡ ಟೇಸ್ಟ್ ಬರ್ತದೆ.
ಇದು ಹಾಲಿದ್ದು ಕೆನೆ. ಸೊ ಇದಂತೂ ತೀರಾ ಫ್ರೆಶ್ ಕ್ರೀಮ್. ಫ್ರೆಶ್ ಕ್ರೀಮ್. ಫ್ರೆಶ್ ಕ್ರೀಮ್ ಅಂಗಡಿಯಿಂದ ತರೋ ಬದಲು ಮನೆಯದ್ದೇ ಆ ಒಂದು ಹಾಲಿದ್ದು ಕೆನೆ ತೆಗೆದಿಟ್ರೆ ವೆರಿ ಫ್ರೆಶ್. ಇದಂತೂ ಕರೆಕ್ಟಾಗಿ ಹೋಟೆಲಲ್ಲಿ ಎಲ್ಲ ಹೇಗೆ ರೆಸ್ಟೋರೆಂಟ್ಗೆ ಹೋದರೆ ಮಾಡಿ ಕೊಡ್ತಾರಲ್ಲ ಅದೇ ಥರ ಕಾಣ್ತಾ ಇದೆ. ಅದೇ ಟೇಸ್ಟ್ ಆಮೇಲೆ ಹೇಳ್ತೀನಿ. ಸೊ ಇವತ್ತು ನಿಮ್ಗೆ ಎಕ್ಸಾಮ್ ಆಯಿತು. ಇದು ರೆಡಿಯಾ? ಈಗ ಲಾಸ್ಟಿಗೆ ಸ್ವಲ್ಪ ಬೆಣ್ಣೆ ಹಾಕುವ. ಬಟರ್ ಪನ್ನೀರ್ ಮಸಾಲ. ಸೊ ಬಟರ್ ಲಾಸ್ಟ್ಗೆ. ಸೊ ಇದರ ಈ ಒಂದು ಡಿಶ್ದು ಹೀರೋ. ಮುಚ್ಚಿಟ್ಟು 2 ಮಿನಿಟ್ಸ್ ಬಂದು ಸಾಕು. ಇಲ್ಲಿಗೆ ಬಟರ್ ಪನ್ನೀರ್ ಮಸಾಲ ರೆಡಿ. ಬಟರ್ ಪನ್ನೀರ್ ಮಸಾಲ. ಎಸ್. ಹಾ, ಹೇಗಂತ ಅರೋಮಾ ಅಂತೂ ಇಟ್ಸ್ ಇನ್ವೈಟಿಂಗ್. ಹಾ ಹಾ, ಸೂಪರ್ಬ್ ಆಗಿ ಬರ್ತಾ ಇದೆ. ಇದು ನಮ್ಮ ಲೋಕಲ್ ನೀರು ದೋಸೆ ಒಟ್ಟಿಗೆ ಇದನ್ನು ಟೇಸ್ಟ್ ನೋಡುವ. ಶ್ಯೂರ್ ಶ್ಯೂರ್, ವೈ ನಾಟ್. ಅರೋಮಾ ಬರ್ತಾ ಇದ್ರೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಸೂಪರ್. ಬಟರ್ ಪನ್ನೀರ್ ಮಸಾಲ ವಿತ್ ನೀರು ದೋಸೆ. ಥ್ಯಾಂಕ್ ಯು ಸೋ ಮಚ್. ಸೊ ವೆಲ್ವೆಟಿ ಹಾಗೆ ಕ್ರೀಮಿ ಟೆಕ್ಸ್ಚರ್ ಇರುವಂಥ ಬಟರ್ ಪನ್ನೀರ್ ಮಸಾಲ. ಬಟರ್ ಹಾಕಿದ್ರೇ ಹಾಗೆ ಮಸ್ಕಾ ಅಂತ ಹೇಳ್ತಾರೆ. ಇದಂತೂ ಹಾಗೆ ಇದೆ, ಮಸ್ಕಾ. ಸೂಪರ್ವಾಗಿ ಒಳ್ಳೆ ಅರೋಮಾ ಬರ್ತಾ ಇದೆ. ಸೊ ನನಗಂತೂ ಯಾವಾಗ ತಿಂತೀನಿ ಅಂತ ಕಾಯ್ತಾ ಇದ್ದೀನಿ. ಲೋಕಲ್ ನಮ್ಮ ನೀರು ದೋಸೆ ಜೊತೆಗೆ ಸರ್ವ್ ಮಾಡಿ ಕೊಟ್ಟಿದ್ದಾರೆ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬಟರ್ ಪನ್ನೀರ್ ಮಸಾಲ ತಯಾರಿಸೋ ವಿಧಾನ: ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕಿ ಬಿಸಿಯಾದ ನಂತರ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿಯಿರಿ. ನಂತರ ಒಣಮೆಣಸು, ಟೊಮ್ಯಾಟೊ, ಗೋಡಂಬಿ, ಸ್ವಲ್ಪ ಉಪ್ಪು ಹಾಕಿ ಹುರಿಯಿರಿ. ಟೊಮ್ಯಾಟೊ ಬೇಯುವವರೆಗೂ ಹುರಿದು ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ 1 ಚಮಚದಷ್ಟು ಬೆಣ್ಣೆ ಹಾಕಿ ಅರುಣಾ ಮೆಣಸಿನ ಪುಡಿ, ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ಕುದಿಸಿ. ಸ್ವಲ್ಪ ಕುದಿ ಬಂದ ನಂತರ ಅರುಣಾ ಗರಂ ಮಸಾಲಾ ಪುಡಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ನಿಮಿಷ ಕುದಿಸಿ. ಬಳಿಕ ಪನ್ನೀರ್ ಹಾಕಿ ಮತ್ತೊಮ್ಮೆ ಕುದಿಸಿಕೊಳ್ಳಿ. ಕೊನೆಯಲ್ಲಿ ಕೆನೆ ಹಾಗೂ ಬೆಣ್ಣೆ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಬಟರ್ ಪನ್ನೀರ್ ಮಸಾಲ ನೀರು ದೋಸೆಯೊಂದಿಗೆ ಸವಿಯಲು ಬಲು ರುಚಿ. ಸೊ ಲೋಕಲ್ ನಮ್ಮ ಸೌತ್ ಮೀಟ್ಸ್ ನಾರ್ತ್ ಥರ. ಸೊ ನೀರು ದೋಸೆ ಹಾಗೂ ಬಟರ್ ಪನ್ನೀರ್ ಮಸಾಲ ಅಂತೂ ರೆಡಿಯಾಗಿದೆ. ನೆಕ್ಸ್ಟ್ ಯಾವ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಯಾವ ಡಿಶ್ ಹೇಳ್ಕೊಡ್ತಾರೆ ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ನೀವು ಕೂಡ ಕಾಯ್ತಾ ಇರಿ, ಹೇಳ್ಕೊಡ್ತಾರೆ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ಒಂದಂತೂ ವೆಲ್ವೆಟಿ ಮಸ್ಕಾ ಮಾರ್ಕೆ ಅಂತ ಹೇಳಿ ಹಾಗೆಯೇ ಬಟರ್ ಪನ್ನೀರ್ ಮಸಾಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೆಕ್ಸ್ಟ್ ಯಾವುದು ಡಿಶ್ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಸಿಹಿಯ, ಖಾರವ, ನಾರ್ತದ, ಸೌತದ, ಎಲ್ಲಿದು? ನಮ್ಮದೇ ಲೋಕಲ್, ಅದು ಟೇಸ್ಟಿ ಆ್ಯಂಡ್ ಈಸಿ. ಈಸಿ ಆ್ಯಂಡ್ ಟೇಸ್ಟಿ, ನಮ್ದೇ ಲೋಕಲ್. ಓಕೆ, ಲೋಕಲ್ ಯಾವುದು? ಗೋಧಿ ಹುಡಿದು ಲಡ್ಡು. ಗೋಧಿ ಹಿಟ್ಟಿನ ಲಡ್ಡು. ಇದು ಲೋಕಲ್ ಅಲ್ಲ, ಎಲ್ಲಾ ಕಡೆ ಇಡೀ ಭಾರತದಲ್ಲಿ ಎಲ್ಲೇ ಹೋಗಿ ಈ ಲಡ್ಡು ಇದೆ. ಲೋಕಲ್ ಇದೆ, ಲೋಕಲ್ ಅಲ್ಲೆಲ್ಲಿದ್ದು ಲೋಕಲ್ ಫುಡ್ ಇದು. ಲೋಕಲ್ ಸ್ವೀಟ್ ಆಕ್ಚುಲಿ. ಸೊ ಗೋಧಿ ಹಿಟ್ಟಿನ ಲಡ್ಡು. ಸರಿ, ಹಬ್ಬ ಎಲ್ಲ ಮುಗೀತು. ಈಗಂತೂ ಯಾವ ಟೈಮ್ ಬೇಕಾದ್ರೂ ಏನಾದ್ರೂ ಮಾಡ್ಕೊಳ್ಬಹುದು. ಅದು ಟೇಸ್ಟ್ ಅಂದ್ರೆ ಯಾವಾಗ್ಲೂ ಅದನ್ನ ಮಾಡ್ತಾ ತಿಂತಾ ಇರುವ ಅಂತ ಅನಿಸ್ತದೆ. ಅಂಡ್ ತುಂಬಾ ಕಮ್ಮಿ ವೆಚ್ಚದಲ್ಲೂ ಆಗುವಂತದ್ದು, ಲೈಟ್ ಆಗಿಯೂ ಇರುವಂತದ್ದು. ಸರಿ,
ಹೇಗೆ ಶುರು? ಬನ್ನಲೇಬೇಕು ಗೋಧಿ ಹುಡಿಯನ್ನು ಹುರಿಲಿಕ್ಕೆ. ಸಾಕಲ್ವಾ ಇದು? ಸಾಕು ಸಾಕು. ಮೊದಲಿಗೆ 1 ಕಪ್ಪು ಗೋಧಿ ಹುಡಿ ಹಾಕುವ. ಡೈರೆಕ್ಟ್ ಹಾಗೇನೇನಾ ತುಪ್ಪ ಹಾಕೊಳ್ಬೇಕಾ? ತುಪ್ಪ ಹಾಕುವ. ಓಕೆ. ಫಸ್ಟ್ ಗೋಧಿ ಹುಡಿ ಹಾಕುವ. ಇಲ್ಲದಿದ್ರೆ ಯೂಶಲಿ ಎಲ್ಲರೂ ತುಂಬ ತುಪ್ಪ ಹಾಕಿ ಆಮೇಲೆ ಗೋಧಿ ಹಿಟ್ಟು ಹಾಕಿ ಹುರಿತಾ ಇರ್ತಾರೆ. ಸೊ ಅದಕ್ಕೆ ನೀವು ಡೈರೆಕ್ಟ್ ಗೋಧಿ ಹಿಟ್ಟು ಹಾಕ್ತಾ ಇದ್ದೀರಿ? ಗೋಧಿ ಹಿಟ್ಟು ಹಾಕುವ ಮತ್ತೆ ತುಪ್ಪ ಹಾಕುವ. ತುಪ್ಪ ಹಾಕಿದೆ. ನಾನು ಇದು ಹುರಿಯುವ ತನಕ ನೀವೊಂದು ಅಂಟು ಹುರಿದು ಕೊಡಿ. ಇದು ಅಂಟು ಫಸ್ಟ್ ನಾನು ಕಲ್ಸಕ್ರೇನ ಅನ್ಕೊಂಡೆ. ಇದನ್ನು ಹುರಿಬೇಕಾ? ಹುರಿಬೇಕು, ತುಪ್ಪದಲ್ಲಿ ಹುರಿಬೇಕು ಅದನ್ನು. ನಾನು ಈ ಕಡೆ ಹುರ್ಕೊಳ್ಳಾಗಾದ್ರೆ ಗೋಂದು ಕೂಡ ಹೇಳ್ತಾರೆ ಅದನ್ನು ಅಂಟು ಅಂತ. ಕೆಲವರು ಅಂಟುದು ಲಡ್ಡು ಮಾಡ್ತಾರೆ. ಅದೇ ಇದು ಗುಜರಾತಿ ಸ್ಟೈಲ್. ಓಕೆ ಓಕೆ. ಲೋಕಲ್ ಅಲ್ಲ, ಲೋಕಲ್ ಅಲ್ಲಿ ಸ್ವಲ್ಪ ನಾರ್ತ್ಗೆ ಹೋದ್ರಿ. ಸಾಕಾ? ಇದು ತುಪ್ಪ ಸಾಕಾಗತ್ತಾ ಹಾಕ್ಬೇಕಾ? ಸ್ವಲ್ಪ ಹಾಕಿ, ಅದಕ್ಕೆ ಜಾಸ್ತಿ ಬೇಕಾಗ್ತದೆ. ಹಾಕ್ಲಾ ಪೂರ್ತಿ? ಹೆಚ್ಚಿಗೆ ಆದ್ರೂ ತೊಂದರೆ ಇಲ್ಲ, ಇದಕ್ಕೆ ಹಾಕ್ಬೋದು. ಅದೊಂದು ಕ್ರಂಚಿ ಟೈಪ್ ಬರ್ತದಲ್ಲ, ಒಟ್ಟಿಗೆ ತಿನ್ನಿ. ಅದ್ರ ಜೊತೆಗೆ ಮಧ್ಯದಲ್ಲಿ ಬೈಟ್ ಸಿಗುತ್ತೆ. ಬೈಟ್ ಸಿಗ್ತದೆ. ಇದಿಷ್ಟು ಪೂರ್ತಿ ಹಾಕ್ಕೊಳ್ಬೋದಾ? ಸ್ವಲ್ಪ ಸ್ವಲ್ಪ ಹಾಕ್ಬೇಕಾ? ಸ್ವಲ್ಪ ಅರ್ಧ ಹಾಕಿ, ಅಂದ್ರೆ ಅರಳುತ್ತಲ್ಲ? ಅರಳ್ತದೆ ತುಂಬಾ. ತುಪ್ಪ ಇದ್ದಷ್ಟು ಅದು ಅರಳ್ತದೆ. ತೆಗಿಬೇಕಾ? ಈ ಬೌಲಿಗೆ ಹಾಕಿಬಿಡಿ. ಸರಿ. ಸ್ವಲ್ಪ ಕಾಯಿ ಇನ್ನು ಕಾಯ್ಬೇಕಾ? ಸ್ವಲ್ಪ ಕಾಯಿ, ಕಲರ್ ಬರ್ತದೆ ಸ್ವಲ್ಪ. ಸಾಕಾ? ಸಾಕು ಸಾಕು, ತೆಗಿ. ಇನ್ನುಳಿದನ್ನು ಕೂಡ ಫ್ರೈ ಮಾಡಬೇಕಲ್ಲ? ಮಾಡಿ. ಸಾಕು ಅನ್ಸುತ್ತಲ್ಲ? ಸಾಕು ಸಾಕು, ತಗೊಳ್ಳಿ. ಹಾಕಿದ್ದೀವಿ. ಇನ್ನು ಎಕ್ಸ್ಟ್ರಾ ಉಳಿದಿರೋಂಥ ತುಪ್ಪ ಇರಲಿ. ಮತ್ತೆ ಇದಕ್ಕೆ ಸ್ವಲ್ಪ ಇದಕ್ಕೆ ಹಾಕ್ಬೇಕಾ? ಬಿಸಿ ಇದ್ರೆ ತೊಂದರೆ ಇಲ್ಲ. ಹಾಕ್ಲಾ ಪೂರ್ತಿ? ಎಲ್ಲ ಹಾಕಿ. ವೇಸ್ಟ್ ಇಲ್ಲ ಅಲ್ವಾ? ಮೊದಲು ಕೂಡ ಅದನ್ನು ಹುರಿದು ತೆಗಿಬಹುದು, ಮತ್ತೆ ಕೂಡ ಹಾಗೆ ಹುರಿದು ಹಾಕ್ಬಹುದು. ಬೇಕಿದ್ರೆ ಇದಕ್ಕೆ ಬಾದಾಮನ್ನು ಕಟ್ ಮಾಡಿ ಕೂಡ ಹಾಕ್ಬಹುದು. ಈಗ ಹುರಿತಾ ಇರುವಾಗ ಒಟ್ಟಿಗೆ ಹುರಿತದೆ ಅದು, ಗೋಧಿ ಹುಡಿ ಒಟ್ಟಿಗೆ. ಅಂದ್ರೆ ಈ ಅಂಟನ್ನೆಲ್ಲ ಹುರಿದು ತೆಗೆದ ನಂತರ ಬಾದಾಮಿ ಗೋಡಂಬಿ ಅದನ್ನು ಹುರಿದು ಈ ಗೋಧಿ ಹಿಟ್ಟನ್ನು ಕೂಡ ಹುರ್ಕೊಳ್ಳುವಂಥದ್ದು. ಇದು ಸ್ಮೆಲ್ ಬರ್ತಾ ಉಂಟು. ಸಾಕಿಷ್ಟು ಗೋಧಿ ಹುಡಿ ಹುರಿದ. ಆಫ್ ಮಾಡಲಾ ಗ್ಯಾಸ್? ಸ್ವಲ್ಪ ಸ್ವಲ್ಪ ತಣೆದ್ರೆ ಸಾಕು. ಮತ್ತೆ ಇದಕ್ಕೆ ಬೆಲ್ಲ. ಅದಕ್ಕೆ ಬೆಲ್ಲ ಹಾಕೋದು. ಹಾಕ್ಲಿಕ್ಕೆ 1 ಕಪ್ ಗೋಧಿ ಹುಡಿ ಇದ್ರೆ 3/4 ಕಪ್ ಬೆಲ್ಲ ಹಾಕಿದ್ರೆ ಸಾಕು. ಇದು ಪ್ರಮಾಣ. ಅದು ಗೋಧಿ ಎಳೀತದೆ ಬೆಲ್ಲ ಟೇಸ್ಟ್. ಸಕ್ಕರೆ ಪುಡಿ ಹಾಕಿ ಏನಾದ್ರೂ ಮಾಡ್ಲಿಕ್ಕೆ ಆಗತ್ತಾ ಹೇಗೆ? ಆದ್ರೆ ಟೇಸ್ಟೇ ಬೆಲ್ಲದ ಅಂಟು ಬರ್ತದೆ, ಒಳ್ಳೇದು. ಬೆಲ್ಲ ಹಾಕಿ ಸಕ್ಕರೆ ಪುಡಿ ಹಾಕಿದ್ರೆ ಮತ್ತೆ ಸ್ವಲ್ಪ ಗಟ್ಟಿ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಅನ್ಸುತ್ತೆ ಅಲ್ಲ? ತಣ್ಣಗಾಗಲಿ. ಈಗ ಈ ಗೋಂದನ್ನು ಹುಡಿ ಮಾಡಬೇಕು ಕೈಯಲ್ಲೇ ಪುಡಿ ಮಾಡ್ಕೊಂಡ್ರಾ? ಓ, ನಾನು ಅನ್ಕೊಂಡೆ ಅದು ಪೂರ್ತಿ ಹಾಗೆ ಹಾಕಿದ್ರ ಜೊತೆ ಮಿಕ್ಸ್ ಮಾಡುವಾಗ ಮಧ್ಯದಲ್ಲಿ ಕ್ರಂಚಿ ಆಗಿರುತ್ತೆ ಅಂತ. ಪುಡಿ ಮಾಡ್ಕೊಳ್ಬೇಕು. ಕ್ರಂಚಿ ಬರ್ತದೆ. ಅದು ಇಷ್ಟು ದೊಡ್ಡ ಸಿಕ್ಕಿದ್ರೆ ಅಷ್ಟು ನಮಗೆ ಒಳ್ಳೇದಾಗೋದಿಲ್ಲ, ಟೇಸ್ಟ್ ಬರೋದಿಲ್ಲ. ಇದು ಸ್ವೀಟ್ಗೆ ಹಾಕೋದನ್ನ ನಾನು ನೋಡಿದ್ದೀನಿ ಹೆಚ್ಚಾಗಿ. ನಾನು ಇದುವರೆಗೂ ಟ್ರೈ ಮಾಡಿಲ್ಲ, ಮಾಡಲೇ ಇಲ್ಲ ಇದುವರೆಗೂ. ಬೇರೆ ಯಾವುದಕ್ಕಾದ್ರೂ ಈ ಒಂದು ಅಂಟನ್ನು ಯೂಸ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ, ನಾನು ಜಾಸ್ತಿ ಇದಕ್ಕೆ ಮಾತ್ರ ಒಂದಕ್ಕೆ ಯೂಸ್ ಮಾಡೋದು. ಇದನ್ನು ಸ್ವೀಟ್ಗೆ ಮಾತ್ರ ಈ ಅಂಟನ್ನು ಯೂಸ್ ಮಾಡ್ತಾರೆ. ಸಾಕಿದು ಹುರಿಯಾದದು. ಮತ್ತೆ ನಾವು ಬೆಲ್ಲ, ಇದು ಕೂಡ ತಣ್ಣಗಾಯ್ತು, ಹಾಕೊಳ್ಬಹುದು ಅನ್ಸುತ್ತೆ. ಇದಕ್ಕೆ ಹಾಕೊಳ್ಳುವ. ಬೆಲ್ಲ ಏನು ಪಾಕ ಮಾಡ್ಕೊಳಕ್ಕಿದೆಯಾ ಹೇಗೆ? ಬೇಡ, ಬೆಲ್ಲವನ್ನು ಚೆನ್ನಾಗಿ ಹುಡಿ ಮಾಡಿದ್ದು ಅದನ್ನೇ ಹಾಕಿದದೆ
ಅದ್ರ ಜೊತೆಗೆ ಮಿಕ್ಸ್ ಆಗುತ್ತೆ. ಮಾಡಿದ್ರೆ ಆಯ್ತು. ಸ್ವಲ್ಪ ಬಿಸಿ ಇರುವಾಗ ಹಾಕೊಂಡ್ರೆ ಬೇಗ ಇದು ಕರಗ್ತದೆ, ಅದು ಮೆಲ್ಟ್ ಆಗ್ತದೆ ಅದರೊಟ್ಟಿಗೆ. ಹೀಗೆ ಮಿಕ್ಸ್ ಮಾಡುವ. ಈಗ ಇದು ತಣ್ಣಗಾಗಿದೆ. ಈಗ ಬೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಇದೇ ಉಂಡೆ ಕಟ್ಟಲಿಕ್ಕೆ ಅದೇ ಬಿಸಿಯಲ್ಲಿ ಸ್ವಲ್ಪ ಬೆಲ್ಲವು ಕೂಡ ಕರಗ್ತದೆ ಉಂಡೆ ಕಟ್ಟಲಿಕ್ಕೆ. ಪಾಕ ಏನು ಮಾಡಿ ಹಾಕ್ಬೇಕಂತ ಇಲ್ಲ. ಪಾಕ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಗಟ್ಟಿ ಆಗಿಬಿಡುತ್ತಲ್ಲ. ಇದು ಈಗ ನಾವು ಬೆಲ್ಲವನ್ನು ಪಾಕ ಮಾಡಿಲ್ಲ ಅಲ್ವಾ, ಆದರೆ ಈ ರೀತಿಯಾಗಿ ಮಾಡ್ಕೊಳ್ಳುವಾಗ ಬೆಲ್ಲ ಹಾಗೆ ಹಸಿ ಇದ್ದಾಗಿರುತ್ತೆ. ಇದನ್ನ ಎಷ್ಟು ದಿನ ಇಡ್ಲಿಕ್ಕಾಗುತ್ತೆ? ಏನಾದರೂ ಮೊದಲೇ ಮುಂಚಿತವಾಗಿ ಮಾಡ್ಕೊಂಡು 1 ತಿಂಗಳ ತನಕ ಇಡ್ಬೋದು, ಏನಾಗಲ್ಲ. ಓ, ಬೆಲ್ಲಕ್ಕೆ ನಾವು ನೀರು ತಾಗಿಸಲಿಲ್ಲಲ್ಲ, ಏನಾಗೋದಿಲ್ಲ. ಪಾಕ ಮಾಡ್ಕೊಂಡ್ರೆ ಸ್ವಲ್ಪ ಬೇಗ ಹಾಳಾಗುತ್ತಾ ಲೆಕ್ಕದಲ್ಲಿ ಅಲ್ವಾ? ಇದು ಡ್ರೈ ಆಗಿದ್ದು ನಮ್ಮ ಮನೆಯಲ್ಲಿ ಇದು ತಪ್ಪುದಿಲ್ಲ, ಯಾವಾಗಲೂ ಇರ್ತದೆ. ಮುಗಿದ ತಕ್ಷಣ ರೆಡಿ ಆಗ್ತದೆ. ನಾನೇ ತಿನ್ನೋದು ಜಾಸ್ತಿ. ಈಗ ಜಾಸ್ತಿ ಬೆಲ್ಲನೇ ಎಲ್ಲರೂ ಯೂಸ್ ಮಾಡೋದಲ್ಲ, ಬೆಲ್ಲದೇ ಮುಂಚಿಂದ ಕೂಡ ಇದಕ್ಕೆ ಬೆಲ್ಲನೇ ಹಾಕುದು, ಈಗೇನಂತಲ್ಲ ಈ ತಿಂಡಿಗೆ. ಸೊ ನಿಮ್ಮ ಫೇವ್ರೆಟ್ ಸ್ವೀಟ್ ಡಿಶ್ ಯಾವುದು ಅಂತ ಈಗ ಗೊತ್ತಾಯ್ತು. ಸೊ ಈಗ ಹೇಳಬೇಕು ಅಂತಾನೆ ಇಲ್ಲ, ಆಗದಿಂದ ಕೇಳ್ತಾ ಇದ್ದೆ. ಸೊ ಏನಿಲ್ಲ, ನಾನೇ ಮಾಡ್ಬೇಕಲ್ಲ ಅಂತ. ಇದು ಅಂದ್ರೆ ಲೋಕಲ್ ನಾವು ಗೋಧಿ ಹುಡಿ ಮಾಡ್ತೇವಲ್ಲ, ಅದರಲ್ಲಿ ಒಳ್ಳೇದಾಗ್ತದೆ. ಸ್ವಲ್ಪ ತರಿ ತರಿ ಇರ್ತದಲ್ಲ, ನಾವೇ ಪುಡಿ ಮಾಡಿದ್ರೆ ಅದರಲ್ಲಿ ಒಳ್ಳೇದು. ಸ್ವಲ್ಪ ಅದರೊಂದು ಸ್ವಲ್ಪ ಸಣ್ಣ ಸಣ್ಣದು ಸಿಗ್ತದಲ್ಲ, ಆ ಒಂದು ಕ್ರಂಚಸ್. ಓಕೆ ಓಕೆ. ಆ ಥರ ವೋಕಲ್ ಫಾರ್ ಲೋಕಲ್ ಅಂತ ಹೇಳಿದಾಗೆ ಪ್ರತಿ ಸರಿ ನೀವಾಗ ಲೋಕಲ್ 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 ಹೇಳ್ತಾ ಇದ್ರಿ. ಸೊ ವೋಕಲ್ ಫಾರ್ ಲೋಕಲ್ ನೀವು ಅಂತೂ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದೀರಿ. ನೈಸ್. ಇದು ರೆಡಿ. ಎಸ್. ಟೇಸ್ಟ್ ಹೇಗಿರುತ್ತೆ? ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಲೋಕಲ್ ಲಡ್ಡು, ಗೋಧಿ ಲಡ್ಡು ಎಷ್ಟು ಚಿಕ್ಕ ಚಿಕ್ಕುಂಡೆ ಎಷ್ಟು ಚೆನ್ನಾಗಿ ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಲಡ್ಡು ಅಂತ ನೋಡ್ತಾ ಇರುವಾಗಲೇ ಗೊತ್ತಾಗ್ತಾ ಇದೆ. ಸೊ ಪ್ರತಿನಿತ್ಯ ಮಾಡ್ತಾ ಇದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಒಳ್ಳೆ ಎಕ್ಸಾಂಪಲ್. ಸೂಪರ್ ಆಗಿ ಬಂದಿದೆ ಈ ಗೋಧಿ ಹಿಟ್ಟಿನ ಲಡ್ಡು. ಯಾವ ರೀತಿ ಮಾಡೋದು ಮತ್ತೊಮ್ಮೆ ನೋಡಿ. ಗೋಧಿ ಹಿಟ್ಟಿನ ಲಡ್ಡು ತಯಾರಿಸುವ ವಿಧಾನ. ಮೊದಲು 1 ಕಪ್ ಗೋಧಿ ಹಿಟ್ಟಿಗೆ 2 ರಿಂದ 3 ಚಮಚದಷ್ಟು ತುಪ್ಪ ಹಾಕಿ ಘಮ ಬರುವವರೆಗೂ ಹುರಿಯಿರಿ. ಇನ್ನೊಂದೆಡೆ ತುಪ್ಪವನ್ನು ಬಿಸಿ ಮಾಡಿಕೊಂಡು ಅಂಟನ್ನು ಹುರಿಯಿರಿ. ತಣ್ಣಗಾದ ನಂತರ ಕೈಯಲ್ಲೇ ಪುಡಿ ಮಾಡಿಕೊಳ್ಳಿ. ನಂತರ ಹುರಿದ ಗೋಧಿ ಹಿಟ್ಟು, ಬೆಲ್ಲದ ಪುಡಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಬಳಿಕ ಉಂಡೆ ಕಟ್ಟಿಕೊಂಡರೆ ಗೋಧಿ ಹಿಟ್ಟಿನ ಲಡ್ಡು ತಯಾರು. ಎಸ್, ಬಿಸಿ ಬಿಸಿಯಾಗಿರುವಂಥ ಒಂದು ಪನ್ನೀರ್, ಬಟರ್ ಪನ್ನೀರ್ ಮಸಾಲ ಹಾಗೆಯೇ ಲಡ್ಡು ರೆಡಿ ಇದೆ. ಈಗ ನಿಮ್ಮ ಫೇವ್ರೆಟಾ, ನಿಮ್ಮ ಮಗಳ ಫೇವ್ರೆಟ್ ಟೇಸ್ಟ್ ನೋಡುದಾ? ಫಸ್ಟ್ ಅದು ನೋಡು. ಮಗಳು ಮನೆಗೆ ಹೋಗಿ ಹೇಳಬೇಕಲ್ಲ, ನಿನಗೆ ಇಷ್ಟ ಆಗಿರುವಂಥದ್ದು ಮಾಡಿದೆ ಅಂತೇಳಿ. ಎಸ್ ಮೇಡಮ್, ತಗೊಳ್ಳಿ, ಟೇಸ್ಟ್ ನೋಡಿ. ಖಾರ ಖಾರ ತಿಂದು ಮತ್ತೆ ಸಿಹಿ ತಿನ್ನುವ. ಹಾಂ, ಸೊ ಪನ್ನೀರ್ ಅಂತೂ ಸೂಪರ್ಬಾಗಿ ಕಾಣ್ತಾ ಇದೆ. ತಗೊಳ್ಳಿ. ಸೂಪರ್. ಕೊತ್ತಂಬರಿ ಸೊಪ್ಪು ನೀವು ಮೊದಲೇ ಹಾಕಿ ಅದ್ರ ಜೊತೆಗೆ ಕುದಿ ಬಂದಿರೋದ್ರಿಂದ ಆ ಒಂದು ಟೇಸ್ಟ್ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಬಂದಿದೆ. ಯೂಶ್ವಲ್ ಆಗಿ ನಾವು ತಪ್ಪು ಮಾಡ್ತೀವಿ, ಮೇಲೆಯಿಂದ ಹಾಕ್ಕೊಳ್ತೀವಿ. ಈಗ ಗೊತ್ತಾಯ್ತು ಈ ಟೇಸ್ಟ್ ಬರಬೇಕಂದ್ರೆ ಯಾವಾಗ, ಅದೇ ಹೇಳ್ತೀವಲ್ಲ, ಯಾವುದೇ ಇಂಗ್ರೀಡಿಯೆಂಟ್ ನಾವು ಯಾವ ಟೈಮಲ್ಲಿ ಹಾಕ್ತೀವಿ ಅದರಲ್ಲಿ ಟೇಸ್ಟ್ ಡಿಪೆಂಡ್ ಆಗುತ್ತೆ. ಈಗ ಗೊತ್ತಾಯ್ತು, ನಾನಂತೂ ಹೀಗೆ ಟ್ರೈ ಮಾಡ್ತೀನಿ. ಸ್ವಲ್ಪ ಡಬಲ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಆ್ಯಂಡ್ ಆ ಟೈಮಿಂಗ್ ನೀವು ಹಾಕಿ ಅದನ್ನು ಕುದಿ ಬರುತ್ತೆ ಮತ್ತೆ ಹಾಕಿದ್ರಿಂದ ಆ ಪೂರ್ತಿ ಮಸಾಲೆಯಲ್ಲಿ ಆ ಕೊತ್ತಂಬರಿ ಸೊಪ್ಪುದು ಫ್ರೆಶ್ನೆಸ್ ಹಾಗೆ ಟೇಸ್ಟು ಕೂಡ ಇದೆ. ಬಟ್ ಅದು ಒಂದು ಬ್ಲೆಂಡ್ ಆಗಿ ಬಂದಿದೆ. ಇಲ್ಲಿದ್ರೆ ಮೇಲೆಯಿಂದ ಬರೀ ಹಾಗೆ ತಿನ್ನೋದಕ್ಕೆ ಸಿಗುತ್ತೆ. ಟೆಕ್ನಿಕ್ ಸೂಪರ್, ತುಂಬ ಹಿಡಿಸ್ತು. ಸೊ ನಿಮ್ಮ ಈ ಒಂದು ಲಡ್ಡು, ನಿತ್ಯ ಮಾಡುವ ಲಡ್ಡು ಟೇಸ್ಟ್ ನೋಡೋಣ. ತಗೊಳ್ಳಿ. ಥ್ಯಾಂಕ್ ಯು. ಎಸ್,
ಸುಮ್ಮನೆ ಅಲ್ಲ, ನೀವು ದಿನ ತಿನ್ನೋದು. ತುಂಬ ಚೆನ್ನಾಗಿದೆ, ವೆರಿ ಲೈಟ್ ಸ್ವೀಟ್. ಆ್ಯಂಡ್ ಇದು ಅಂಟನ್ನು ನೀವು ಹಾಗೆ ಕ್ರಷ್ ಮಾಡಿ ಹಾಕಿದಿರಿ. ನಾನು ಅಂದ್ಕೊಳ್ತಾ ಇದ್ದೆ ಈ ಥರ ಇದು ತಿಂದಿದ್ದೀನಿ, ಬಟ್ ನಾನು ಅಂದ್ಕೊಳ್ತಾ ಇದ್ದೆ ಸಕ್ಕರೆ ಪುಡಿ ಹಾಕಿರ್ತಾರೆ, ಅದರಿಂದ ಒಂದು ಕ್ರಂಚಿನೆಸ್ ಸಿಗ್ತಾ ಇರುತ್ತೆ. ಅಂಟು ಈ ಥರ ಪುಡಿ ಮಾಡಿದಿರಿ. ಒಳ್ಳೆ ಟೇಸ್ಟಿ ರೆಸಿಪಿ ಮೇಡಮ್. ಎಷ್ಟು ಸಿಂಪಲಾಗಿ ಅಡುಗೆ ಮಾಡಿದ್ರಿ, ಸಿಂಪಲಾಗಿ ಹಾಗೆ ಮಾತಾಡ್ತೀರಿ. ನೀವು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ನಿಮ್ಮ ಕೆಲಸ ಎಷ್ಟು ನೀಟು ಅಚ್ಚುಕಟ್ಟಾಗಿರುತ್ತೆ ಅಂತ. ಲೈಟಾಗಿದೆ, ಟೇಸ್ಟಿಯಾಗಿದೆ. ಟೇಸ್ಟ್ ಅಂತೂ ಸೂಪರ್ ಆಸಮ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಟೇಸ್ಟಿಯಾಗಿದೆ. ಸೊ ನನಗಂತೂ ತುಂಬ ಹಿಡಿಸ್ತು. ಇಷ್ಟು ವರ್ಷ ಆದಮೇಲೆ ಇಲ್ಲಿ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ? ಈಗ ಕಿಚನ್ ಹೇಗಿದೆ? ಖುಷಿ ಆಯ್ತು. ನಮ್ದು ನೆನಪುಂಟಲ್ಲ, ಒಂದು ಸಾರಿ ಬಂದಂಥ ಅತಿಥಿಯನ್ನ ನಾವು ಅದು ಹೇಗೆ ಮರೆಯೋದಕ್ಕೆ ಸಾಧ್ಯ? ನಾನು ಸ್ವಲ್ಪ ಬಿಜಿ ಇದ್ದೆ, ಆದ್ರೆ ನೀವು ಬನ್ನಿ ಮೇಡಮ್ ಅಂತ ಹೇಳಿದ್ರಲ್ಲ. ಓಕೆ, ಬರುವ. ಖಂಡಿತವಾಗ್ಲೂ ಮತ್ತೊಮ್ಮೆ ಬನ್ನಿ, ಇನ್ನು ಬರ್ತಾನೆ ಇರಿ. ಯಾಕೆಂತ ಹೇಳಿದ್ರೆ ಈ ಥರ ಎಲ್ಲ ಲೈಟ್ ಸ್ವೀಟಾಗಿ, ಅದು ಕೂಡ ಟೇಸ್ಟಿ ರೆಸಿಪಿ ಮಾಡಿಕೊಡ್ತಾ ಇರುವಾಗ ಇನ್ನೂ ಬಿಡೋದಿಲ್ಲ, ನಮಗೆ ಆಸೆ ಜಾಸ್ತಿ ಆಗುತ್ತೆ. ಎಸ್, ಸೊ ಒಳ್ಳೆ ಅಡುಗೆನ ಹೇಳ್ಕೊಟ್ಟಿದ್ದೀರಿ. ನಿಮ್ಮ ಕೈ ರುಚಿ ಅಂತೂ ಸೂಪರ್ ಆಗಿದೆ, ತಿಂತಾನೆ ಇರೋಣ ಅನಿಸ್ತಾ ಇದೆ. ಇನ್ನಷ್ಟು ಒಳ್ಳೊಳ್ಳೆ ರೆಸಿಪೀಸನ್ನು ಟ್ರೈ ಮಾಡಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆ ನೀವು ಸಂತೋಷ್ ರೈಸ್ ಮಿಲ್ಸ್ ಅವರ ವತಿಯಿಂದ 2 ಸ್ಟಾರ್ ರೈಸ್. ಸೊ ನಾವು ಕೋಸ್ಟಲ್ ಬೆಲ್ಟಲ್ಲಿ ಕುಚ್ಚಲಕ್ಕಿ ತಿಂತೀವಿ, ಇದು ಭದ್ರಾವತಿಯಲ್ಲಿ ಕುಚ್ಚಲಕ್ಕಿಯನ್ನು ಬೆಳೆದಿರುವಂಥದ್ದು. ಒಳ್ಳೆ ಉದುರಾಗಿ ಮುತ್ತು ಇರುವಂಥ ಅಕ್ಕಿ ಇದೆ, ಅಂದರೆ ಅನ್ನ ಆಗುವಾಗ ಒಳ್ಳೆ ಮುತ್ತು ಇದ್ದಾಗಿರುತ್ತೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಡುಗೆ ಅಂದರೆ ಈ ರೀತಿ ಇರಬೇಕು. ಆಹಾ, ಎಷ್ಟು ಸಿಂಪಲ್ ಆಗಿದೆ. ಟೇಸ್ಟ್ ಅಂತೂ ಕ್ಲಾಸಿಕ್, ತುಂಬ ಹಿಡಿಸ್ತು. ಸೊ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಲೇಬೇಕು. 2 ಡಿಶ್ ಕೂಡ ಸೂಪರ್ ಅಸಮ್ ಕ್ಲಾಸಿಕ್ ಡಿಶಸ್. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.